1965 ಆಸ್ಪಾಸು ಬೀಟಿಗೆ ಎಂಬ ಕುಗ್ರಾಮದಲ್ಲಿ ಒಂದು ತೆಂಗಿನ ಗರಿಗಳಿಂದ ನಿರ್ಮಿಸಲ್ಪಟ್ಟಂಥ ಒಂದು ಮದ್ರಸ ಇತ್ತು. ಅದು ನಮ್ಮ ಹಿರಿಯರಾದ ಈಗ ನಮ್ಮಿಂದ ಅಗಲಿದ್ದಾರೆ ಒಂದು 4 ಅಂದಿನ ಯುವಕರು ಸೇರಿಕೊಂಡು ಮಾಡಿದಂಥ ಒಂದು ತೆಂಗಿನ ಗರಿಯ ಒಂದು ಮದ್ರಸ, ನೂರುಲ್ ಇಸ್ಲಾಂ ಮದ್ರಸ ಅಂತೇಳಿ ಒಂದು ನಡೀತಾ ಇತ್ತು. ನಾವಾಗ ಕಲ್ಲೆಗ ಜುಮ್ಮಾ ಮಸೀದಿಯ ಅಧೀನದಲ್ಲಿದ್ದೆವು ನಾವೆಲ್ಲ. ಆಮೇಲೆ 1984ರಲ್ಲಿ ನಮ್ಮ ಬೀಟಿಗೆ ಜುಮ್ಮಾ ಮಸೀದಿ ಮೇಲ್ದರ್ಜೆಗೇರಿ ಇಲ್ಲೊಂದು ಜುಮಾ ನಿರ್ವಹಿಸುವಂಥ ಕಾರ್ಯಕ್ರಮ ಆಯಿತು. ತದನಂತರ ಬೆಳೀತಾ ನಮ್ಮ ಮಸೀದಿಯು ಈ ಹಂಚಿನ ಛಾವಣಿಯನ್ನು ತೆಗೆದು ನಾವೀಗ ಒಂದು ಸಾಧಾರಣ ಒಂದು 20-25 ವರ್ಷಗಳ ಹಿಂದೆ ಅದಕ್ಕೆ RCCಯ ಒಂದು ಕಟ್ಟಡ ನಿರ್ಮಿಸಿ ಮಸೀದಿಯಾಗಿ ಪುನರಾವರ್ತಿಸಿ ಮೇಲ್ದರ್ಜೆಗೇರಿಸಿದೆವು. ಇದೀವಾಗ ಎಲ್ಲ ಊರಿನ ಎಲ್ಲರ ಹಾಗೂ ಪರ ಊರಿನ ಸಹಕಾರದೊಂದಿಗೆ ಮಸೀದಿಯ ಒಳಾಂಗಣ ಎಲ್ಲ ಸುಸಜ್ಜಿತವಾಗಿ, ಈಗ ಎಲ್ಲ ಕಡೆ ನೋಡಿದರೆ AC ಇತ್ಯಾದೆಲ್ಲ ನಡೀತಾ ಇದೆಯಲ್ಲ, ಅದೇ ರೀತಿ ನಮ್ಮಲ್ಲಿ ಕೂಡ AC ಎಲ್ಲ ಕಾರ್ಪೆಟ್ ಅತ್ಯುತ್ತಮವಾದ ಸುಸಜ್ಜಿತವಾದಂಥ ಒಂದು ನವೀಕೃತಗೊಂಡಂಥ ಮಸೀದಿ ಇದೇ ಬರುವ 31ನೇ ತಾರೀಕು ಶುಕ್ರವಾರ ನಮ್ಮ ಮಸೀದಿಯ ಗೌರವಾಧ್ಯಕ್ಷರಾದಂಥ ಹುಸೇನ್ ತಂಗಲ್ ಕುಕ್ಕಾಜೆ ಇವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಆ ದಿನ ನಮ್ಮ ಕುತ್ಬಾ ಪಾರಾಯಣವನ್ನು ನಮ್ಮ ಕುಂತೂರು ಜುಮಾ ಮಸೀದಿಯ A&B ಇದರ ಮುದರಿಸರು ಕೂಡ ಆಗಿರುವಂಥ ಸೂಫಿ ವರಿಯರು ವಿದ್ವಾಂಸರಾದಂಥ ಮೊಯ್ದು ಫೈಜಿ ಮಡಿಕೇರಿ ಕೊಡಗು ಇವರು ಕೂಡ ಒಂದು ಬಂದು ಕುತುಬಾ ಪಾರಾಯಣ ನಿರ್ವಹಿಸಲಿಕ್ಕಿದ್ದಾರೆ. ಅದೇ ದಿನ ರಾತ್ರಿ ನಮ್ಮ ಪ್ರತಿ 15 ದಿವಸಕ್ಕೊಮ್ಮೆ ಮಸೀದಿಯಲ್ಲಿ ನಡೆಸಿಕೊಂಡು ಬರುವಂಥ ಸಲಾತ್ ವಾರ್ಷಿಕ, ಅದರ 19ನೇ ವಾರ್ಷಿಕ ಕೂಡ ಅದೇ ದಿನ ರಾತ್ರಿ 7 ಗಂಟೆಗೆ ಮಸೀದಿಯಲ್ಲಿ ನಡೀಲಿಕ್ಕಿದೆ. ಅದೇ ರೀತಿ ಆ ದಿನ ಅದರ ನೇತೃತ್ವವನ್ನು ನಮ್ಮ ಪೋಳ್ಯ ಜುಮಾ ಮಸೀದಿಯ ಖತೀಬರಾದಂಥ ಸೈಯದ್ ಯಹ್ಯಾ ತಂಗಲ್ರವರು ಅದರ ನೇತೃತ್ವವನ್ನು ವಹಿಸಲಿಕ್ಕಿದ್ದಾರೆ. ಅದೇ ದಿನ ಮುಖ್ಯ ಪ್ರಭಾಷಣ ಕೂಡ ಒಂದು 8 ಗಂಟೆ ಹೊತ್ತಿಗೆ ನಡೀಲಿಕ್ಕಿದೆ. ಅದರ ಮುಖ್ಯ ಪ್ರಭಾಷಕರಾಗಿ ನಮ್ಮ ಕೋಡಾಜೆ ಜುಮಾ ಮಸೀದಿಯ ಧಾರ್ಮಿಕ ಮುಖಂಡರಾಗಿರುವಂಥ ಅಬ್ದುಲ್ ಅಜೀಜ್ ದಾರಿಮಿ ಪೊನ್ಮಲ ಇವರು ಮುಖ್ಯ ಪ್ರಭಾಷಣ ನೀಡಲಿಕ್ಕಿದ್ದಾರೆ. ಅದೇ ರೀತಿ ಹಮ್ಜಾ ತಂಗಲ್ ಪಾಟ್ರಕೋಡಿ ಅವರು ಕೂಡ ದುವಾಕ್ಕೆ ನೇತೃತ್ವವನ್ನು ಕೂಡ ನೀಡಲಿಕ್ಕಿದ್ದಾರೆ. ಅಲ್ಲದೆ ಹಲವಾರು ಧಾರ್ಮಿಕ ಮುಖಂಡರು, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ನೇತಾರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಜುಮಾ ನಮಾಜಿನ ಬಳಿಕ ಕೂಡ ಒಂದು ಸಾರ್ವಜನಿಕ ಊಟವನ್ನು ಕೊಡಲಿಕ್ಕುವಂಥ ವ್ಯವಸ್ಥೆ ಕೂಡ ಇದೆ. ಅದೇ ರೀತಿ ರಾತ್ರಿ ಕೂಡ ನಮ್ಮ ಕಾರ್ಯಕ್ರಮ ಮುಗಿದ ಬಳಿಕ ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ಸಮಿತಿಯು ಹಮ್ಮಿಕೊಂಡಿದೆ. ಈ ಒಂದು ನಮ್ಮ ನವೀಕೃತ ಮಸೀದಿಗೆ ಪರ ಊರಿನಲ್ಲಿರುವಂಥ, ಅದೇ ರೀತಿ ದೇಶ ವಿದೇಶಗಳಲ್ಲಿ ನಮ್ಮ ಅನಿವಾಸಿ ಭಾರತೀಯ, ನಮ್ಮ ಊರಿನ ಪರ ಊರಿನ ಎಲ್ಲರೂ ಒಳ್ಳೆಯ ರೀತಿಯ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ಆ ದಿನ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಊರಲ್ಲಿದ್ದಂಥವ್ರಿಗೆ ಮಾಡಲಿಕ್ಕಿದ್ದೇವೆ. ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಮಾಧ್ಯಮದವರು ಕೂಡ ಅದನ್ನು ಪ್ರಚಾರಪಡಿಸಿ ನಮ್ಮೊಂದಿಗೆ ಸಹಕರಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. 25 ಲಕ್ಷ ರೂಪಾಯಿ ಖರ್ಚಾಗಿದೆ ಈಗಾಗಲೇ. ನಮ್ಮ ಟಾರ್ಗೆಟ್ ಒಂದು 30 ಇತ್ತು, ಅದು ಸ್ವಲ್ಪ ಕೆಲಸ ಬಾಕಿ ಇದೆ. ದೇವರ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಅದನ್ನು ಪೂರ್ತಿಗೊಳಿಸಿ 25 ಲಕ್ಷ ರೂಪಾಯಿ ಆಲ್ರೆಡಿ ಈಗ ಮುಗಿದಾಗಿದೆ. ಬೀಟಿಗೆ ಅಂದರೆ ನಮ್ಮ ಮುರದಿಂದ ಕೆದಿಲ ರೋಡಲ್ಲಿ, ಅದು ಆ ಕಡೆ ಹೋದರೆ ಬೆಂಗಳೂರು ಹೈವೇಗೆ ಸೇರ್ತದೆ. ಮುರದಿಂದ ಒಂದು 5 ಕಿಲೋಮೀಟ್ರ್ ನಮ್ಮ ಮಸೀದಿ. ಕೆದಿಲ ರೋಡಲ್ಲಿ ನೀವು ಪಂಜಿಗುಡಿ ಕೇಳಿದ್ದೀರಾ? ಅದೇ ರೋಡಲ್ಲಿ ಮುಂದೆ ಹೋದರೆ 1 ಕಿಲೋಮೀಟ್ರ್ ಮುಂದೆ ಹೋದರೆ ಆಯಿತು. ಅದೇ ಆ ಕಡೆ ಹೋದರೆ ಬೇರೆ ಅಲ್ಲಿಂದ ನ್ಯಾಷನಲ್ ಹೈವೇಗೆ, ಇಲ್ಲಿಂದ ಸ್ಟೇಟ್ ಹೈವೇಗೆ ಮಿಡ್ಲಲ್ಲಿದೆ ಇದು.
ಬೇರೆ ಅಂತ ಕೇಳಿ ಉಂಟು ಸರ್? ಒಂದು ನಮ್ಮ ಊರಲ್ಲಿ ಸಾಧಾರಣ ಇದ್ದವರೆಲ್ಲ ಬರ್ಬೋದು. ಒಂದು 100-105 ಮನೆ ನಮ್ಮ ಜಮಾತಲ್ಲಿದೆ. ಆದರೆ ಒಂದು ಮಧ್ಯಾಹ್ನ ಊಟ 1000 ಜನ. 105 ಇದೆ. ಹಾಂ, ಯಾವ ಸರ್? ಹಾಂ, ಸಲಾತ್ 15 ದಿವಸಕ್ಕೊಮ್ಮೆ ನಡೆಯುವ ಸಲಾತು ಪ್ರತಿ ತಿಂಗಳಲ್ಲ, ಪ್ರತಿ 2 ವಾರಕ್ಕೊಮ್ಮೆ. ಆದಿತ್ಯವಾರ ರಾತ್ರಿ ಪ್ರತಿ 2 ವಾರಕ್ಕೊಮ್ಮೆ ನಡೆಯುವಂಥ ಸಲಾತ್. ಅದರ 19ನೇ ವಾರ್ಷಿಕ ನಡೀತಾ ಇರೋದು. ಅದು ನಮ್ಮ ಮಸೀದಿ ಉದ್ಘಾಟನಾ ಕಾರ್ಯಕ್ರಮ ಕೂಡ ಆಗುತ್ತೆ, ಅದರ ಸಲಾತು ವಾರ್ಷಿಕ ಕೂಡ ಆಗುತ್ತೆ. ಯಾಕಂದ್ರೆ ಫುಲ್ ಎ ಸಿ ಎಲ್ಲ ದಾನಿಗಳಿಂದ ಕೊಟ್ಟಂಥ ಅದು. ಎಲ್ಲ ದಾನಿಗಳು ದಾನ ಮಾಡಿದ ವಾಗ್ದಾನ ಮಾಡಿದವರು, ದೇಶ ವಿದೇಶಗಳಿರುವಂಥ ಎಲ್ಲ ನಮ್ಮ ಊರಿನವರು, ಪರ ಊರಿನವರು ಎಲ್ಲರೂ ಅದೇ ರೀತಿ ಊರಿನಲ್ಲಿ ಸಾಕಷ್ಟು ಸಹಕಾರ ಮಾಡಿದ್ದಾರೆ.